ಆಗಲಿ ವಿಶೇಷವಾಗಿ ಗ್ರಾಮದಲ್ಲಿ ಆರಾಧನೆ ಆಗಿರತಕ್ಕಂತಹ ವಿಶೇಷವಾದಂತಹ ರೀತಿಯಲ್ಲಿ ವರ್ಷಂಪತಿ ನಡೆಯತಕ್ಕಂತಹ ಧರ್ಮದೈವಗಳ ನೇಮ ಆ ಹೊತ್ತಿನಲ್ಲಿ ವಿಶೇಷವಾಗಿ ಪರದೇಶಿರತಕ್ಕಂತಹ ಮಮ್ಮಾಯಿಯನ್ನು ಈ ಜಾಗಕ್ಕೆ ಕರೆಸಿಕೊಂಡು ವಿಶೇಷವಾಗಿ ಆ ತಾಯಿಯನ್ನು ವಿಶೇಷವಾದಂಥ ರೀತಿಯಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಜಾಗಕ್ಕೆ ಅದೇ ರೀತಿಯಾಗಿ ಗ್ರಾಮಕ್ಕೆ ಊರಿಗೆ ಬರತಕ್ಕಂತಹ ಎಲ್ಲ ರೀತಿಯಾಗಿರತಕ್ಕಂತಹ ಮಾರಿ ಸೂರಿಕಾದಿ ರೋಗಾದಿಗಳನ್ನೆಲ್ಲ ದೂರ ಮಾಡಿಕೊಂಡು ಗ್ರಾಮಕ್ಕೆ ಅಭಯವನ್ನು ದೈವದೊಂದಿಗೆ ಅನುಗ್ರಹ ಮಾಡಬೇಕು ಹೇಳತಕ್ಕಂಥ ಉದ್ದೇಶದಿಂದ ಬರಮಾಡಿಸಿಕೊಂಡಿದ್ದೇವೆ. ಮಾಡಿದಂತಹ ಪೂಜಾದಿಗಳಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಮಹಾತಾಯಿ ಸಂಪೂರ್ಣವಾಗಿ ಕ್ಷಮೆಯನ್ನು ಕೊಟ್ಟು ಗ್ರಾಮಕ್ಕೆ ಬೇಕಾದಂಥ ಅಭಯವನ್ನು ಕೊಟ್ಟು ಮೇಲ್ಕಾಲಕ್ಕೆ ಆಗತಕ್ಕಂಥ ಸತ್ಕರ್ಮಗಳು ಏನಂತದನ್ನೆಲ್ಲ ಒಳ್ಳೆ ರೀತಿಯಾಗಿ ನಡೆಸಿಕೊಡಬೇಕು ಅಂತ ಗ್ರಾಮ ಸೇರಿ ಮಾಡತಕ್ಕಂಥ ಪ್ರಾರ್ಥನೆ.
ಗ್ರಾಮ ಒಟ್ಟೆ ಸನ್ನಿಧಾನ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಕೊಟ್ಟು ಬಂದು ಮುಂದುವರಿಕೆಯಿಂದ ಶುದ್ಧೀಕರಿಸಿ ಮಹಾಪೂಜೆ ರಕ್ತನ ಸೇವೆ ಒಂದಿ ಸೇವೆ ಹಾಗೆ ನಿನ್ನೆ ದಿವಸ ಧರ್ಮದೇವ ಬಲಿ ಸೇವೆ ಬಿಟ್ಟರೆ ಇವತ್ತು ರಾಜದೇವ ಬಲಿ ಸೇವೆ ಗ್ರಾಮ ಇತ್ತು ಸನ್ನಿಧಾನ ಅಲ್ಲ ನನಗೆ ಸಂತೋಷದಲ್ಲಿ ಕೊಟ್ಟರೆ ಮತ್ತೆ ಸನ್ನಿಧಾನ ಒಳ್ಳೆ ಪ್ರಸ್ತಾವ ಕೊಟ್ಟಿದ್ದೇನೆ. ಗ್ರಾಮ ಒಳ್ಳೆಯಿಂದ ನಡೆಸಿಕೊಡ್ತೇವೆ. ರಾಜನಕ್ಕೆ ಅಭಯ ಕೊಟ್ಟು ಒಳ್ಳೆ ನುಡಿ ಕೊಡುವಂತೆ ಸನ್ನಿಧಾನ ಆರಂಭ ಮಾಡ್ತೇನೆ. ಸನ್ನಿಧಾನ ನಡೆಸಿಕೊಡ್ತೇನೆ. ಮತ್ತೆ ಸನ್ನಿಧಾನ ಈಗ ಗ್ರಾಮಕ್ಕೆ ನಡೆಸಿಕೊಡ್ತೇನೆ. ಆಮೇಲೆ ಸನ್ನಿಧಾನ ಅಪ್ಪಣೆ ಉಂಟು ಕೊಟ್ಟರೆ ನಡೆಸಿಕೊಡ್ತೇನೆ. ಸನ್ನಿಧಾನ ರಾಜನೈವ ಸನ್ನಿಧಾನ ತರಿಸಿಕೊಳ್ತೇವೆ. ಪ್ರಸಾದ ತರಿಸಿಕೊಡ್ತೇನೆ, ತರಿಸಿಕೊಡ್ತೇನೆ. ಸೇವೆ
ಮತ್ತೆ ಸನ್ನಿಧಾನ ರಾಜಂದೇವ ಮುಂದೆ ಮನಸ್ಸುತ್ತೆ ಗ್ರಾಮಕ್ಕೆ ಒಳ್ಳೆಯ ಆಜ್ಞೆ ಕೊಡುವಂತೆ ಸನ್ನಿಧಾನ ರಚಿಸಿ ಬರ್ತೇನೆ. ರಾಜಂದೇವ ನಾಡದೇವ ಸಂಪೂರ್ಣ ಸಿನಿಪುರದ ಗ್ರಾಮದ ಸಿನಿಪುರದ ಸತ್ಯಲೆಂಗುಳ್ಳ ಸೋದನ ಪುರ ಕಾವಡು ಬೇರಿಕೆಟ ಮನ್ನಡಿ ಬ್ರಂದುಟ್ಟದ ಒಂಜಿ ನಡಿಟ್ಟು ಮದುವುದು ನಕ್ಕಿನ ದೈವಲ ಅಮ್ಮಯ್ಯಲ ಅವರು ಕೊಡು ಆನೆ ನೀವು ಮಟ್ಟ ಆಪಂಚಿನ ವರ್ಷಾದ ಒಂಜಿ ನೇವಗುನು ಗ್ರಾಮದ ಗಂಟೆ ಪಡಿತುಂಡು ಬೈದ ಅವಿರು ಕೂಡ ಭಕ್ತಿ ಮೀರ್ದು ಸಕ್ರಿನಿಕ ಮಾತ ಗ್ರಾಮ ಸೇರಿದು ಆ ಧರ್ಮದೈವ ಕೂಡ ಮಂದಾಗಿ ನೇಮ ಮುಂಚಿನ ಮಮ್ಮಾಯಿಗೆ ಒಂಜಿ ಕಟ್ಲೆದ ಸೇವಿನ ಮಾತು ಉಪ್ಪಿಸಾದ ಸುರಂದುಳ್ಳೇರು ಆ ಪುಣ್ಯಂಚಿನ ಸೇವೆನೆ ಆ ಮಮ್ಮಾಯಲ ಸ್ವೀಕಾರ ಮಲ್ತೊಳ್ನ
ಪೂರ್ಣ ಪ್ರಸಾದವನ್ನು ಕೊಡ್ತಾ ಬಂತು ಅಂಚಿನ ವಾಕ್ಷಣ ಕೊರಿಯ ಒಂದು ಪೂರ್ಣ ಫಲ ಕೊಡ್ದು ಗ್ರಾಮವನ್ನು ಕಾತೊಂದು ಬರ್ಕ ದೇವ ಯಾಲ ಸಹಾಯ ಕೊಡೊಂದು ಬರ್ಪೆ ಅಂಚಿನ ಮಿತ್ತಿಗಳ ಅಭಯದ ಹುಡಿಡೆ ಗ್ರಾಮಕ್ಕೆ ಕೊಡ್ತು ರೀತಿಡು ಆ ಗನುಕುಲೆಯನ್ನು ಕೊಡ್ತುಕೊಳ್ಳಮ್ಮಯ್ಯ ಮಾಯಾನ ಗ್ರಾಮವನ್ನು ಮತ್ತೊಂದು ಗನುಕುಲೆಯನ್ನು ಮರಗಡಿ ಬರ್ತಾವೆ ನಮ್ಮನ್ನ ಊರನ್ನು ಒರ್ಪುಗ ಗ್ರಾಮವನ್ನು ಕಾತೋನುಗ ನಮ್ಮ ಬೆಳಗುಗ ಮಿತ್ತಿಗಾಪನ ಸೇವೆನು ಕೊಡೋಣ ಮಾಯ ಹಾಗೆ ಸನ್ನಿಧಾನ ಗ್ರಾಮಕ್ಕೆ ಒಳ್ಳೆಯ ಅಭಯ ಕೊಡು. ಸನ್ನಿಧಾನ ನಡೆಸಿಕೊಡ್ತೇನೆ.
పంచాయతీ వస్తాం.
ಪ್ರಸಾದ ಪಡೆತಲ್ಲಕ್ಕಲ್ಲ ಈ ಕೊಟ್ಟೂರು ಜೋಗುರು ಮತ್ತು ಕೂಟೆ ಬಲ ಬಂದು ಕೂಟೆ ಮತ್ತು ನಮ್ಮ ಕುಟಿಯಾಗಿ ಕ್ಷೇತ್ರದ ಮಾರಿನ ಮರಗಡಿ ಮತ್ತು ಕಟ್ಟಿ ಅವರು ಕೊಡು ಆ ಹತ್ತಿನಂಚಿನ ಸೂಟೆಗೆ ಮಾಡಿದ ಹತ್ತಿನಂಚಿನ ಸೂಟೆ ಮುತ್ತನಂಚಿನ ಸಮಯಗಳು ನಮ್ಮ ಗ್ರಾಮದ ಬಾಧಿತಂಚಿನ ಮಾರಿಗಂಟ ಗಣಕ್ಕೆ ಮಾಯ ಕೂಡ ಮತ್ತೆ ಪರಿಹಾರ ಮತ್ತು ಮರಗಡಿ ಬತ್ತ ನಮ್ಮ ಗ್ರಾಮದ ಈ ಕಾಲದ ಮೇಲೆ ಕಾಲವನ್ನು ಬರಲಕ್ಕ ಗ್ರಾಮದ
ಪ್ರಾಣರ ಬದ್ಬರ ರಾಜ್ಯದ ಆ